ಜನವರಿ 10ರಂದು ತುಳುನಾಡಿನಾದ್ಯಂತ ಏಕಕಾಲಕ್ಕೆ ತೆರೆಕಂಡ ರಡ್ಡಿ ಎಕ್ರೆ ಕೋಸ್ಟಲ್ ಅಂಗಳದಲ್ಲಿ ಸಾಕಷ್ಟು ಸದ್ದು ಮಾಡ್ತಿದೆ. ಚಿತ್ರವನ್ನು ವೀಕ್ಷಿಸಿದ ಪ್ರೇಕ್ಷಕರೆಲ್ಲರೂ ಚಿತ್ರಕ್ಕೆ ಫುಲ್ ಮಾರ್ಕ್ಸ್ ನೀಡಿದ್ದು ರಡ್ಡಿ ಎಕ್ರೆಯ ಬಗ್ಗೆ ಹೊಗಳಿಕೆಯ ಮಹಾಪೂರವನ್ನೇ ಹರಿಸಿದ್ದಾರೆ. ಅಷ್ಟೇ ಅಲ್ಲದೆ ರಡ್ಡಿ ಎಕ್ರೆ ಕೋಸ್ಟಲ್ ವುಡ್ನಲ್ಲೇ ಅತ್ಯದ್ಭುತ ಚಿತ್ರ ಎಂದು ಬಣ್ಣಿಸಿದ್ದಾರೆ. ಹೀಗಾಗಿ ದಿನದಿಂದ ದಿನಕ್ಕೆ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗ್ತಿದ್ದು ಚಿತ್ರಮಂದಿರದತ್ತ ಮನೆ ಮಂದಿಯೆಲ್ಲ ಧಾವಿಸುತ್ತಿದ್ದಾರೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 13 ಚಿತ್ರಮಂದಿರಗಳಲ್ಲಿ ತೆರೆಕಂಡ ರಡ್ಡಿ ಎಕ್ರೆಯ ಬಗ್ಗೆ ಆರಂಭದಲ್ಲೇ ನಿರೀಕ್ಷೆಗಳು ಹೆಚ್ಚಾಗಿಯೇ ಇತ್ತು. ಅದೇ ರೀತಿ ಚಿತ್ರ ಬಿಡುಗಡೆಯ ಬಳಿಕ ನಿರೀಕ್ಷೆಯನ್ನು ಹುಸಿ ಮಾಡದೆ ನಿರೀಕ್ಷೆಗಿಂತ ಒಂದು ತೂಕ ಹೆಚ್ಚಾಗಿಯೇ ಚಿತ್ರ ಮೂಡಿಬಂದಿದೆ. ವಿಭಿನ್ನ ಕಥಾಹಂದರದ ಜೊತೆಗೆ ಹಾಸ್ಯ ಮೇಳೈಸುತ್ತೆ. ಅತ್ಯದ್ಭುತ ಸಂಗೀತ ಪ್ರೇಕ್ಷಕರಿಗೆ ಮುದ ನೀಡುತ್ತೆ. ಎಲ್ಲೂ ಬೋರ್ ಆಗದಂತೆ ನಿರ್ಮಾಣಗೊಂಡ ವಿಸ್ಮಯ್ ವಿನಾಯಕ್ ನಿರ್ದೇಶನದ ರಡ್ಡಿ ಎಕ್ರೆ ಟೋಟಲಿ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ. ಸಿನಿಮಾ ಹೇಗೆ ಆರಂಭವಾಗುತ್ತೆ, ಅದೇಗೆ ಇಂಟರ್ವೆಲ್ ಬರುತ್ತೆ, ಅದ್ಯಾವಾಗ ಮುಕ್ತಾಯ ಆಗುತ್ತೆ ಎಂದು ಗೊತ್ತಾಗಲ್ಲ. ಅಷ್ಟು ವೇಗದಲ್ಲಿ ಫುಲ್ ಟೈಟ್ ಕಂಟೆಂಟ್ ನಲ್ಲಿ ರಡ್ಡಿ ಎಕ್ರೆ ಮೂಡಿ ಬಂದಿದೆ. ಹೀಗಾಗಿ ಇನ್ನು ಸ್ವಲ್ಪ ಹೊತ್ತು ಇರ್ತಿದ್ರೆ ಚೆನ್ನಾಗಿತ್ತು ಅನ್ನೋದು ಒಂದಿಷ್ಟು ಪ್ರೇಕ್ಷಕರ ಮನದಾಳದ ಮಾತು. ಅದೇನೇ ಇರಲಿ, ಈವರೆಗೆ ತೆರೆಕಂಡ ಅತ್ಯದ್ಭುತ ಚಿತ್ರಗಳ ಸಾಲಿಗೆ ರಡ್ಡಿ ಎಕ್ರೆ ಕೂಡ ಸೇರಿಕೊಂಡಿದ್ದು ಈ ವರ್ಷದ ಮೊಟ್ಟ ಮೊದಲ ಸೂಪರ್ ಹಿಟ್ ಚಿತ್ರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.